ಖಾಸಗಿ ಜಾಗದಲ್ಲಿನ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಿಸುತ್ತಿದ್ದ ವ್ಯಕ್ತಿಯೋರ್ವರ ಮೇಲೆ ಮುಲ್ಕಿ ಠಾಣೆಗೆ ದೂರು ನೀಡಲಾಗಿದೆ. ಮರದ ದಿಮ್ಮಿಗಳನ್ನು ಮುಲ್ಕಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಶಿಮಂತೂರು ಕೆರೆಗುತ್ತು ಕುಟುಂಬಿಕರ ಸುಮಾರು 40 ಎಕರೆ ಜಮೀನು ಶಿಮಂತೂರು ಶಾರದಾ ಶಾಲೆ ಬಳಿ ಇದ್ದು, ಇದರಲ್ಲಿ ತೇಗ, ಅಕೇಶಿಯಾ, ಹಲಸು, ಧೂಪ ಮತ್ತಿತರ ಮರಗಳಿದ್ದು, ಇದರ ಸಮೀಪದ ಜಮೀನಿಗೆ ಸಂಬಂಧಪಟ್ಟ ಮಾಲಕರು ಯಾರೂ ಇಲ್ಲದ ಕಾರಣ ಕಳೆದ 2 ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮರಗಳು ಕಳವಾಗುತ್ತಿದ್ದು, ಈ ಬಗ್ಗೆ ಕೆರೆಗುತ್ತು ಕುಟುಂಬಿಕರಿಗೆ ತಿಳಿದಿರಲಿಲ್ಲ. ನಂತರ ಕೆಲ ತಿಂಗಳ ಹಿಂದೆ ಮರ ಕಳ್ಳತನದ ಬಗ್ಗೆ ಸ್ಥಳೀಯರಿಂದ ತಿಳಿದಿದ್ದು, ಶುಕ್ರವಾರ ಸಂಜೆ ಮತ್ತೆ ಮರ ಸಾಗಾಟ ನಡೆಯುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಕೆರೆಗುತ್ತು ಶ್ರೀಕಾಂತ್ ಶೆಟ್ಟಿ ಅವರು ಮುಲ್ಕಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರ ಸಮೇತ ಸ್ಥಳಕ್ಕೆ ಆಗಮಿಸಿದಾಗ ಮರ ಸಮೇತ ಆರೋಪಿಯು ಸಿಕ್ಕಿಬಿದ್ದಿದ್ದು, ಮರಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಂತೋಷ್ ಶೆಟ್ಟಿ ಸಿಮಂತೂರು ಕಳೆದ 3 ವರ್ಷಗಳಿಂದ ಸುಮಾರು 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಕಡಿದು ಸಾಗಿಸುತ್ತಾನೆಂದು ಶ್ರೀಕಾಂತ್ ಶೆಟ್ಟಿ ಆರೋಪಿಸಿದ್ದಾರೆ. ನಮ್ಮ ಶಿಮಂತೂರು ಕೆರೆಗುತ್ತು ಎಂಬಲ್ಲಿ ನಮ್ಮ ಫ್ಯಾಮಿಲಿದ್ದು ಒಂದು 40 ಎಕರೆ ಜಾಗ ಉಂಟು. ಆ ಜಾಗದಲ್ಲಿ ಅಲ್ಲಿ ಯಾರೂ ಈಗ ವಾಸ್ತವ್ಯ ಇಲ್ಲ. ಸಾಧಾರಣ ಸುಮಾರು 2 ವರ್ಷದಿಂದ ಮರ ಕಳವಾಗ್ತಾ ಉಂಟು. ಎಲ್ಲರೂ ಹೇಳ್ತಾ ಇರ್ತಾರೆ, ಅಲ್ಲಿ ಮರ ಕೊಂಡೋಗ್ತಾರೆ, ನೀವು ಹೇಳಿದ್ದಂತೆ ಮತ್ತೊಬ್ಬರು ಹೇಳಿದಂತೆ ಹೇಳ್ತಾ ಇದ್ದಾರೆ. ಹಾಗೆ ಫ್ಯಾಮಿಲಿಯಲ್ಲಿ ಅವರು ಕೇಳುವಾಗ ಯಾರೂ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಗ ನಾವು ಕಾದು ಕುಳಿತು ಈಗ ಸಾಧಾರಣವಾಗಿ ಇವತ್ತು ರೆಡ್ ಹ್ಯಾಂಡ್ ಆಗಿ ಅವರನ್ನು ಹಿಡಿದಿದ್ದೇವೆ. ಮರ ಸಮೇತ ಗಾಡಿಯೆಲ್ಲ ಒಟ್ಟಾಗಿ ಹಿಡಿದಿದ್ದೇವೆ. ಪೊಲೀಸ್ನವರು ಬಂದಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ಬೋಗಿ ಮತ್ತು ಹೆಚ್ಚಾಗಿ ಹಕೇಶ ದೊಡ್ಡ ದೊಡ್ಡ ಸಾಧಾರಣ ಸುಮಾರು ಸೈಜ್ ಆಗುವಂಥ ಸಾಧಾರಣ ನಮ್ಮ ಅಂದಾಜು ಪ್ರಕಾರ ಒಂದು 40 ಎಕರೆ ಜಾಗೆಯಲ್ಲಿ 25ರಿಂದ 30 ಲಕ್ಷದ ಮರ ಇಷ್ಟರವರೆಗೆ ಸಾಧಾರಣ ಖಾಲಿಯಾಗಿದೆ. ನಾವಿಲ್ಲಿ ವಾಸ್ತವ್ಯ ಯಾರು ಇಲ್ಲದಿರೋದ್ರಿಂದ, ಯಾರು ಇಲ್ಲಿ ಹೇಳಲಿಕ್ಕೆ ಸ್ವಲ್ಪ ಹೆದರಿಕೆ ಆಗುವುದರಿಂದ ಯಾರು ಹೇಳಲಿಲ್ಲ. ಈಗ ನಮಗೆ ತಡವಾಗಿ ಗೊತ್ತಾದ್ರಿಂದ ಈಗ 1 ವಾರದಿಂದ ಸರಾಗವಾಗಿ ಹೋಗ್ತದೆ ಅಂತ ಹೇಳ್ತಾ ಇದ್ರು. ಹಾಗೆ ನೋಡುವಾಗ ಬಂದು ನಿನ್ನೆಯಿಂದ ನಾವು ಗಮನಿಸುವಾಗ ಇಲ್ಲಿ ಮರ ಕಡಿದುಕೊಂಡು ಹೋಗುವುದು ಗಮನಕ್ಕೆ. ಯಾರು ಅವರು ಶಿಮಂತೂರಿನ ಸಂತೋಷ್ ಶೆಟ್ಟಿ ಅಂತ ಹೇಳಿ ಅವರೇ. ಸಾಧಾರಣ ಅವರು ಹೇಳುವಾಗ ನಾವು ಹಣ ಕೊಟ್ಟು ತೆಗೊಂಡದಂತ ಹೇಳ್ತಾರೆ ಎಲ್ಲರ ಹತ್ರ.